ಸ್ನೇಹಿತರೆ, ನಾನೊಮ್ಮೆ ನಮ್ಮೂರಲ್ಲಿ ಸುಮ್ಮನೆ ಅಡ್ಡಾಡ್ಕೋತ ಹಾಗೆ ಹೊರಟಿದ್ದೆ. ಒಂದು 4 ಹುಡುಗರು ಶಾಲೆ ಮಕ್ಕಳು ಮಾತಾಡ್ತಾ ಇದ್ರು. ನಮ್ಮೂರಾಗ ಕ್ರಿಕೆಟ್ ಆಡಬೇಕಾದ್ರೆ ಒಬ್ಬನು ಬಾಲ್ ಹಾಕ್ತಾನೆ, ನಿಮ್ಗೆ ಹೇಳ್ತೀನಿ ಇಷ್ಟು ಜೋರು ಓಡಿ ಬರ್ತಾನೆ, ಸುಮಾರು 1 ಕಿಲೋಮೀಟ್ರಿಂದ ಓಡಿ ಬಂದು ಬಾಲ್ ಹಾಕ್ತಾನೆ ನೋಡಲಿ ಒಬ್ಬನು ಅಂದ. ನಾನು ಕೇಳಾಕತ್ತಿದ್ದೆ ಏನು ಹೇಳ್ತಾರೆ ಈ ಮಕ್ಕಳು ಅಂತೇಳಿ. 1 ಕಿಲೋಮೀಟ್ರಿಂದ ಓಡಿ ಬಂದು ಬಾಲ್ ಹಾಕ್ತಾನ ಅಂತೇಳಿ. ಇನ್ನೊಬ್ಬ ಅಂದ, ನಿಮ್ಮೂರಾಗ ಅವನದಾನ, ನಮ್ಮೂರಾಗ ಒಬ್ಬನ ಅದಾನ, ಸುಮಾರು 2 ಕಿಲೋಮೀಟ್ರಿಂದ ಓಡಿ ಬಂದು ಬಾಲ್ ಹಾಕ್ತಾನೆ ಅವನಂದ. ಅವನು ನನಗೆ ವಿಚಿತ್ರ ಅನಿಸ್ತು. 3ನೇದಾಗ ಹೇಳ್ತೀನಿ ನಿಮ್ಗೆ. ಅವ ಹೇಳ್ದ, ನಮ್ಮೂರಾಗ ಒಬ್ಬ ಹೋದನ್ಲಿ, ಅವ 4 ಕಿಲೋಮೀಟ್ರಿಂದ ಓಡಿ ಬಂದು ಬಾಲ್ ಹಾಕ್ತಾನ ಅಂತಂದು. ಇವೆಲ್ಲರ ನಡಿ ನಾನೇನು ಕಡಿಮೆ ಅಂತ ಹೋದೆ. ತಮ್ಮ ನಮ್ಮೂರಾಗ ಒಬ್ಬತ್ತದಾನ ಅಂದೆ. ಎಷ್ಟು ಕಿಲೋಮೀಟ್ರಿಂದ ಓಡಿ ಬಂದು ಬಾಲ್ ಹಾಕ್ತಾನೆ ರೀ ಅಂದ. ನಾನು ಹೇಳಿದೆ, ಅವ ಎಷ್ಟು ಕಿಲೋಮೀಟ್ರ್ ಅಂತ ಹೇಳಂಗಿಲ್ಲ, ಬಾಲ್ ಹಾಕ್ಬೇಕಂತ ಬಾಲ್ ತೊಗೊಂಡು ಹೋಗ್ಯಾನ, ಇನ್ನೂ ವಾಪಸ್ಸ ಬಂದಿಲ್ಲ, 1 ವರ್ಷ ಆತಂದು. ನಾನು ಸುಮ್ಮನೆ ಆಗ್ಬಿಟ್ರೆ ಅವರು. ನಾನು ಹಿಂಗೆ ಕ್ಲಾಸ್ನಾಗ ಒಂದು ಪಾಠ ಮಾಡುವಾಗ ಒಬ್ಬ ಹುಡುಗ ಬಂದ, ಸರ್ ನಾನೊಂದು ಕವನ ಬರೆದಿದ್ದೀನಿ, ನಿಮ್ಮ ಮುಂದೆ ಓದ್ತೀನಿ ರೀ ಅಂದ. ಹೇಳಿ ಏನು ಬರ್ದಿ ಅಂದೆ. ಅದಕ್ಕೂ ಮುಂಚೆ ಅವ ಹೇಳ್ದ, ಸರ ಇದ್ರಾಗ ಅರ್ಧ ಹಿಂದಿ ಐತಿ ಅರ್ಧ ಕನ್ನಡ ಐತ್ರಿ ಅಂದ. ಹೇಳಪ್ಪ ನೋಡೋಣ ಹೆಂಗೆ ಕೇಳೋಣ ಅಂದೆ. ಮೊದಲು ಭಯ ಶುರುವಾತ, ಮೊದಲ ಉಡಾಳಿದ್ದ ಹುಡುಗ. ಕೇಳ್ರಿ ಸರ್ ಅಂದೆ. ಕಳ್ಳಿ ಸಾಲ್ ಮೇ ಏಕ್ ಗುಬ್ಬಿ ಬೈಟಾತ, ಕಳ್ಳಿ ಸಾಲ್ ಮೇ ಏಕ್ ಗುಬ್ಬಿ ಬೈಟಾತ, ನಾ ಕಲ್ಸೆ ಮಾರ ಅದು ಪುರ್ರನೆ ಆರ ಅಂದ. ಗಣಪ ಅಂತ ಹುಡುಗನ ಹೆಸರು. ಗಣಪ ಏನು ಹೇಳಿದ್ಲೇ ನೀನಂದೆ. ಇದ ಸರ್ ನನ್ನ ಕವನ, ಕಳ್ಳಿ ಸಾಲ್ ಮೇ ಏಕ್ ಗುಬ್ಬಿ ಬೈಟಾತ, ನಾ ಕಲ್ಸೆ ಮಾರ ಅದು ಪುರ್ರನೆ ಆರ. ಪ್ರಾಸ ಹೆಂಗೈತೆ ನೋಡ್ರಿ ಅಂದ. ಪ್ರಾಸಲ್ಲ ಮಗನ, ತ್ರಾಸಿದ ಅನ್ಯ. ನಾ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಅವ ವಾಪಸ್ ಹೇಳಿದೆ, ಯು ಸಿ ಗಣಪ ಸರ, ಐ ಡೋಂಟ್ ಸಿ ಗಣಪ, ಐ ಸಿ ಓನ್ಲಿ ಶಾಣ ಬಸಪ್ಪ ಅಂದವ. ಗಾಬರಿ ಆಗ್ಬಿಟ್ಟು ನಾನು. ಏನು ಅನ್ಬೇಕು ವಾಪಸ್, ಡೋಂಟ್ ಗಾಬರ, ಟೇಕ್ ಧೈರ್ಯ ಅಂತ ಮಗ. ಬ್ಯಾಡ್ಲೆ ನಿಂದ ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಮಾತಾಡೋದ ಬೇಡ ನೀನಂತ ಸುಮ್ಮನೆ ಆಗಿಸ್ಬಿಟ್ಟೆ. ಸ್ನೇಹಿತರೆ, ಅಲ್ಲಿ ಮಕ್ಕಳಲ್ಲಿ ಯಾವ ರೀತಿ ಬರ್ತವೆ ಅಂದರೆ, ನಿಮಗೆ ಕೇಳಿದೆ ನಾನು, ನೀನು ಹೌದು ಲಾಸ್ಟ್ ಟೈಮ್ ಯಾಕೆ ಪರೀಕ್ಷೆ ಬರಲಿಲ್ಲ ಅಂದೆ. ಸರ ಪರೀಕ್ಷಾ ಪದ್ಧತಿನ ಸರಿ ಇಲ್ಲರಿ ಅಂದವ. ಕುಣಿಲಾರ್ದ ನೆಲ ಡೊಂಕ್ ಅಂತಾರಲ್ಲ, ಹಂಗೆ ಮಾಡ್ತೀಯ ನಮಗ, ನಾ ಪರೀಕ್ಷಾ ಪದ್ಧತಿನ ಸರಿ ಇಲ್ಲ ಅಂತ ಹೆಂಗೆ ಅಂತಿಲ್ಲ ಅಂದೆ. ಸರ ನಾನು ಹೇಳ್ತೀನಿ, ಆಮೇಲೆ ನೀವೇ ಮಾತಾಡ್ಬೇಕಾದ್ರೆ ಸರಿ ಐತೆ ಇಲ್ಲ ಅಂತ ಅಂದೆ. ಹೇಳಿ ನೋಡೋಣ ಅದು ಹೆಂಗೆ ಸರಿ ಇಲ್ಲ ಅಂತೀನಿ, ನೀನು ಓದ್ಲಾರ್ದ ಪರೀಕ್ಷಾ ಪದ್ಧತಿ ಸರಿ ಇಲ್ಲ ಅಂತೀಯ ಅಂದೆ. ಹೌದು ಸರ್, ಕ್ವಶನ್ ಪೇಪರ್ ಅಂತ ಕೊಡ್ತಾರೆ, ಅದ್ರಾಗ ಏನಿರ್ತಾವ್ರಿ ಅಂದ. ಕ್ವಶನ್ ಪೇಪರ್ನಾಗ ಏನಿರ್ತಾವಲ್ಲ, ಕ್ವಶನ್ ಇರ್ತಾವ ಅಂದೆ. ಹೌದಿಲ್ಲ ರೀ, ಕ್ವಶನ್ ಪೇಪರ್ ಅಂತ ಕೊಡ್ತಾರ, ಅದ್ರಾಗ ಕ್ವಶನ್ ಇರ್ತಾವ. ಆನ್ಸರ್ ಪೇಪರ್ ಅಂತ ಕೊಡ್ತಾರ, ಖಾಲಿ ಹೇಳಿ ಕೊಡ್ತಾರೆ, ಆನ್ಸರ್ ಇರ್ತಾವನ್ರಿ ಅದ್ರಾಗ ಅಂದ. ಸರಿ ಐತಿ ಬಿಡಪ್ಪ, ನೀವು ವಾದ ಮಾಡೋದು ಏನೂ ಮಾತಾಡಲಿಲ್ಲ ಅವ್ನು ಊಟ. ಇಂಥವೆಲ್ಲ ಸಾಕಷ್ಟು ಅವಾಂತರಗಳು ನಡೀತಿರ್ತಾವ ಸ್ಕೂಲಲ್ಲಿ. ಸ್ನೇಹಿತರೆ, ನಿಮಗೊಂದು ವಿಷಯ ಹೇಳ್ತೀನಿ. ಇವತ್ತು ನಮ್ಮ ಕುಡುಕರ ಅವಾಂತರಗಳು ಗೊತ್ತಲ್ಲ, ನಮಗೆ ಭಾಳ ಒಳ್ಳೆ ಆಶ್ಚರ್ಯವನ್ನು ಕೊಡ್ತಕ್ಕಂಥ ಆತ್ಮೀಯ ಸ್ನೇಹಿತರು ಅವರು. ಆಮೇಲೆ ನ್ಯೂ ಇಯರ್ ಫಂಕ್ಷನ್ ನಡೆದಿತ್ತು. 12 ಗಂಟೆಗೆ ಸೆಲೆಬ್ರೇಟ್ ಮಾಡಬೇಕಿತ್ತು ಫಂಕ್ಷನನ್ನು. ಒಬ್ಬ ಕುಡ್ದ ಫುಲ್ ಕುಡಿದ್ಬಿಟ್ಟ. ಎದುರಿಗಿದ್ದ ಅವ್ನ ದೋಸ್ತ ಇದ್ದ, ಅವನು ಕುಡ್ದಿದ್ದ. ಅವನ ಹತ್ರ ಹೋಗಿ ವಿಶ್ ಮಾಡ್ಬೇಕಲ್ಲ, ಹೋಗಿ ಇನ್ನೇನು ವಿಶ್ ಮಾಡ್ಬೇಕು, ಹ್ಯಾಪಿ ನ್ಯೂ ಇಯರ್ ಅಂತ ಅವನ ಮೇಲೆ ವಾಮಿಟ ಮಾಡ್ಕೊಂಬಿಟ್ಟು. ಅವ ಏನು ಕಮ್ಮಿ ಇದ್ದ, ಅವನು ಇಲ್ಲಿ ಮಠ ಕುಡ್ದಿದ್ದ. ವಾಪಸ್ ಅವನ ಮೇಲೆ ಶರ್ಟ್ ಮೇಲೆ ಅಷ್ಟು ವಾಮಿಟ್ ಮಾಡ್ಕೊಂಡು ಏನು ಅನ್ಬೇಕವ, ಸೇಮ್ ಟು ಯು ಅಂದ. ಚಲೋ ಆಚರಣೆ ಮಾಡಿದ್ರು ಬಿಡ್ರಿ ನ್ಯೂ ಇಯರ್ ಅನ್ಕಂಡು ನಾನು ನೋಡಿ. ಒಬ್ಬ ಕುಡುಕ ನಮ್ಮ ಹಳ್ಳಿ ಒಳಗೆ ಅದನ್ರಿ, ಕುಡಿದ್ಬಿಟ್ಟ. ಫುಲ್ಲು ಕುಡಿದು ಹೋಗಿ ಸೀದಾ ನಡ್ಕೊಂತ ಹೋಗಿ ಬಸ್ ಹತ್ತಿಬಿಟ್ಟ, ಒಂದು ಎಕ್ಸ್ಪ್ರೆಸ್ ಬಸ್ ಹತ್ತಿ ಡ್ರೈವರ್ ತಕೋ ನಿಂತ್ಕೊಂಡ. ವಾಪಸ್ ಬಂದ, ಒಂದು ಸೀಟಿಗೆ ಕುಂತ್ಕೊಂಡ, ಕಿಟಕಿ ಸರಿಸಿದ, 2-3 ಸಲ ಸರಿಸಿದ. ಅವತ್ತು ಈ ಕಡೆ ಹೇಳ್ದ ಬರೋವಲ್ದವು ಕಿಟಕಿ. ಸಿಟ್ಟು ಬಂದ್ಬಿಡ್ತಾವಾಗ. ಏನಂತ ಕಂಡಕ್ಟ್ರಿಗೆ, ಕಿಟಕಿ ಸರಿ ಇಟ್ಟಿಲ್ಲಿದನ, ಕಿಟಕಿ ತೆಗಿಯಕ್ಕೆ ಬರೋಲ್ಲ ನನಗೆ, ಕಿಟಕಿ ತೆಗೆದು ಕೊಡಿ, ಇದನ್ನ ಗಾಳಿ ಬೇಕು ನಂಗೆ ಅಂದ. ಕಂಡಕ್ಟ್ರ್ ಸುಮ್ಮ ಕೂಡು ಅಂದ. ನಾನು ಪುಗ್ಸೆಟ್ಟೆ ಎತ್ತಿಲ್ಲ, ಟಿಕೆಟ್ ತಗೊಂತೀನಿ, ಕಿಟಕಿ ಸರಿ ಮಾಡೋದನ್ನ ಮೊದಲ, ನಂಗೆ ಗಾಳಿ ಬೇಕು, ಕಿಟಕಿ ತೆಗಿ ಅಂದ. ಕಂಡಕ್ಟ್ರ್ ಏನು ಬೇಕು, ಯಾಕೆ ಹೋದ್ರತಿಲ್ಲ ಮಗನ, ಅದಕ್ಕೆ ಕಿಟಕಿ ಇಲ್ಲ ಅಂದವ. ಸುಳ್ಳ ಕಿಟಕಿ ಇಲ್ಲದಕ್ಕೆ ಯಾಕ್ರಲ್ಲಿ ಆಡಕತ್ತೈತಿದ್ದು, ಹೋಗಿ ಅದ್ರಾಗ ಹೇಳೋದು. ಅವ ಇಷ್ಟು ಹೇಳಿದ ಮೇಲೆ ಸುಮ್ಮನೆ ಎದ್ದೋದ, ಕಂಡಕ್ಟರ್ ಜೊತೆ ಜಗಳ ಮಾಡಿ ಡ್ರೈವರ್ ಹತ್ರ ಹೋದ. ಮತ್ತೆ ಡ್ರೈವರ್ ಮೊದಲ ಟೆನ್ಷನಾಗಿ ಸುಮ್ಮನೆ ಹಿಂಗೆ ಸ್ಟೇರಿಂಗ್ ಹಿಡ್ಕೊಂಡು ಹೊಂಟಿದ್ದವ, ಸ್ಪೀಡ್ನಾಗಿತ್ತು. ಅಣ್ಣ ಗಾಡಿ ಎಷ್ಟು ಸ್ಪೀಡ್ನಾಗ ಐತಣ್ಣ ಅಂದ. ತಮ್ಮ 80 ಸ್ಪೀಡ್ನಾಗ ಐತಿ ಅಂದ. ಅಣ್ಣ ಗಾಡಿ 80 ಸ್ಪೀಡ್ನಾಗ ಐತಿ ಅಂತ ಹೆಂಗೆ ಗೊತ್ತಾಗತ್ತಣ್ಣ ಅಂದ. ನೋಡು ರೋಡ್ ಬ್ರೇಕರ್ ಎಲ್ಲ ಅತಿಯಂದು ದಗ್ ಸೌಂಡ್ ಮಾಡ್ಕೊತ ಹೋತಂದ್ರೆ 80 ಸ್ಪೀಡ್ನಾಗ ಇರ್ತೈತಿ ಅಂದ. ಅಣ್ಣ 120 ಸ್ಪೀಡ್ನಾಗ ಹೆಂಗೆ ಗೊತ್ತಾಗತ್ತಣ್ಣ ಅಂದ. ನೋಡು ಮಗ್ಲು ಗೇರ್ ಲಿವರ್ ಐತಲ್ಲ, ಅದು ಗಡ ಅಂತ ಅಳಿಗಾಡಕತ್ತಿ ಅಂದ್ರೆ 120 ಸ್ಪೀಡ್ನಾಗ ಐತೆ ಅಂತ ಅಂದ. ಅಣ್ಣ ಈಗ ಎಷ್ಟು ಸ್ಪೀಡ್ನಾಗ ಐತಣ್ಣ ಗಾಡಿ ಅಂತ ಅಂದ. ನೋಡು ನಂಗೆ ತಲೆ ತಿನ್ನಬೇಡ, ಮೊದ್ಲ ಗಾಡಿ ಬ್ರೇಕ್ ಫೇಲ್ ಆಗೈತಿ, ನನ್ನ ಟೆನ್ಷನ್ ನಾದೀನಿ, ಸುಮ್ಮನೆ ಹೋಗಂದ. ಅಷ್ಟಕ್ಕೆ ಎದ್ರಿಕೊಂಡು ಕೆಳಗೆ ಹಾರ್ಯಾಬಿಟ್ಟವ. ಬೇಡ ನಾನು ಸಾಯಿಸ್ತಾನಿವ ಅಂತೇಳಿ ಹೇಳ್ತೀನಿ ನಿಮ್ಗೆ. ಜೋಲಿ ಹೊಡ್ಕೊಂತ ರೋಡೆಲ್ಲ ನಂದು ಅನ್ಕೊಂತ ನಡ್ಕೊಂತ ಹೋದ. ಏನು ಅನ್ಬೇಕವ ನೋಡ್ಕೊತ ಹೋಗಿ ಚರಂಡಿ ಮಗ್ಳು ಹೋಗಿ ನಿಂತ್ಕೊಂಡ್ಬಿಟ್ಟಾನ. ಆಲ್ರೆಡಿ ಸಂಜೆ ಆಗೈತಿ, ಬೀಳ್ಬೇಕು ಅನ್ನೋದ್ರಾಗ ಏನಂತಾನ, ಈ ಮುನ್ಸಿಪಾಲ್ಟಿಯವ್ರ ಮಕ್ಕಳು
ಹಗಲೆತ್ತೆಲ್ಲ ಚರಂಡಿನ ರೋಡ್ ಪಕ್ಕದಾಗ ಇಟ್ಟಿರ್ತಾರ, ಇವನವ್ನು ರಾತ್ರಿ ಆತಂದ್ರೆ ರೋಡ್ ನಡಬರ್ಕ್ ತಂದು ಇಟ್ಬಿಡ್ತಾರ ಅಂತಾನೆ. ತನಗೆ ನಡಬರ್ಕ್ ಕಾಣಕತ್ತೇವು. ಏನಿಲ್ಲ ಹಿಂಗೆ ಅಂತ ದಬ್ಬನ ಬಿಟ್ಟ ಚರಂಡ್ಯಾಕೆ ಬಿದ್ದಾನ. ಎದ್ದು ನೋಡ್ತಾನ, ಸಣ್ಣಗೆ ಮಳೆ ಶುರುವಾಗಿತ್ತು, ಮಿಂಚು ಹೊಡಿತಿ, ಕೋಲು ಮಿಂಚು ಆಕಾಶದಾಗ. ಲೇ ನಾನು ಚರಂಡ್ಯಾಗೆ ಬಿದ್ದಿದ್ದು ಯಾವನ ಫೋಟೋ ತೆಗಿತೀರಿ ಆ ಮಕ್ಕಳು ಅಂತ ನಾವು. ಮತ್ತೆ ಅದ್ರಾಗ ಹಾಗೂ ಈಗ ಸುಧಾರಿಸ್ಕೊಂಡು ಎದ್ದು ದಾರ್ಯಾಗ ನಡ್ಕೊತ ಹೊಂಟಿದ್ದ, ಫುಲ್ ಕುಡಿದು ಬಿಟ್ಟನ, ತಲೆ ತಿರ್ಗಾಕತ್ತೈತಿ, ತನಗೆ ತಲೆ ತಿರ್ಗಾಕತ್ತೈತಿ. ಅವ ಏನಂತಾನ, ಅವ್ನು ಇವತ್ತು ಭೂಮಿ ಯಾಕೆ ತಿರ್ಗಾಕತ್ತೈತಿ ಇದು ಅಂತ ನೋಡ್ಕೊಂತ ಹೊಂಟ. ಪಾಪ ಮುಂದೆ ಒಬ್ಬ ವಾಟರ್ ಮ್ಯಾನ್ ನೀರು ಬಿಡಕ್ಕೆ ವಾಲ್ ತಿರ್ಗಿಸಾಕತ್ತಿದ್ದ ವಾಲ್ನ. ಅವಾಗಂತ ನಾವು ಮಗನ ನಾನು ಈಗ ಯಾಕೆ ಭೂಮಿ ತಿರ್ಗಾಕತ್ತೈತಿದ ಅಂತ ನಾ ಯೋಚನೆ ಮಾಡಿದ್ರೆ, ಇಲ್ಲಿ ಕುಂತ್ಕೊಂಡು ನೀವು ಒಬ್ಬನ ಕುಂತ್ಕೊಂಡು ಭೂಮಿ ತಿರ್ಗಿಸಾಕತ್ತಿ ಅಲ್ಲಿದ್ದೀನಂತ ಅಂದವಾಗ ಅವ ಇವ್ ಊಟ ಮಾತಾಡೋದ ಬೇಡ ಅಂತ ಸುಮ್ಮನೆ ಹೋಗ್ಬಿಟ್ಟ. ಕುಡುಕರ ಅವಾಂತರಗಳು 1-2 ಅಲ್ಲ ಸ್ನೇಹಿತರೆ, ಸಾಕಷ್ಟು ಇರ್ತಾವೆ ಅವ್ರು ಮಾಡ್ತಕ್ಕಂಥದ್ದು. ಒಮ್ಮೆ ಹಿಂಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ನಿಂತ್ಕೊಂಡು ಹೋಗೋ ಬರೋರಿಗೆಲ್ಲ ಲೈಸೆನ್ಸ್ ಚೆಕ್ ಅದು ಇದು ಮಾಡ್ತಾಯಿದ್ರು. ಒಂದು ಕಾರ್ ಬಂತು, ಆ ಕಾರಲ್ಲಿ ಮಗಳು ಡ್ರೈವ್ ಮಾಡ್ತಿದ್ಲು, ತಾಯಿ ತಂದೆ ಅವಳು ತಾಯಿ ತಂದೆ ಹಿಂದೆ ಕುಂತ್ಕೊಂಡಿದ್ರು. ಪೊಲೀಸ್ ಹೋದ್ರು ಅವ್ರ ಹತ್ರ, ಡ್ರೈವರ್ ಹತ್ರ ಹೋದ್ರು. ನೋಡಮ್ಮ, ನಾವು ಈ ವಾರ ಸುರಕ್ಷತಾ ಸಪ್ತಾಹ ಆಚರಣೆ ಮಾಡ್ತಿದ್ದೀವಿ, ನಿಮ್ಮ ಕಾರು ಬಹುಮಾನ ಗೆದ್ದಿದೆ, ಹಾಗಾಗಿ ನಿಮ್ಗೆ 5,000 ರೂಪಾಯಿ ಬಹುಮಾನ ಕೊಡ್ತಿದ್ದೀವಿ ಅಂದರು. ಖುಷಿ ಆಗ್ಬಿಟ್ರು ಅವರು. ಓ ನಮಗೆ ತುಂಬ ಖುಷಿ ಆಯ್ತು ಅಂತ ಅಂದರು. ಅಂದ ತಕ್ಷಣ ಇವ್ರು ಪೊಲೀಸ್ ಕೇಳ್ದ ವಾಪಸ್, ಹೌದು 5,000 ಬಹುಮಾನ ತೊಗೊಂಡು ಏನು ಮಾಡ್ತೀರಿ ಅಂತ ಅಂದ್ರು. ಅವಾಗ ಕೇಳಿದ್ಲು, ಏನಂತ ಹೇಳ್ಬೇಕು, ಲೈಸೆನ್ಸ್ ಮಾಡಿಸ್ಕೊಂತೀನಿ ರೀ ಅಂದ್ಲು. ಗಾಬರಾಗ್ಬಿಟ್ಟ. ಅಂದ್ರೆ ಲೈಸೆನ್ಸ್ ಇಲ್ಲ ನಿಮ್ಮ ಹತ್ರ ಅಂದ. ಮಗ್ಳು ತಾಯಿ ಇದ್ಲಲ್ಲ, ಆ ಕೇಳಿದ್ಲ, ಸರ್ ಆಕಿ ಮಾತೇನು ಕೇಳ್ತೀರಿ ಬಿಡ್ರಿ, ಅದು ಕುಡ್ದು ಹೊತ್ನಾಗ ಏನೇನೋ ಮಾತಾಡ್ತೈತಿ ಅಂದ್ಲು. ಮತ್ತಿಷ್ಟು ಗಾಬರಿ ಆದ ಪೊಲೀಸು. ಅಂದ್ರೆ ಕುಡ್ದು ಡ್ರೈವ್ ಮಾಡಕತ್ತೀರ ಅಂದ. ಹಿಂದೆ ಮಕ್ಕಂಡಿದ್ನಲ್ಲ ಅವ್ರಪ್ಪ, ಅವ ಎದ್ದ. ಅವ ಏನು ಅನ್ಬೇಕು, ಪೊಲೀಸರು ನೋಡಿ ಗೊತ್ತಿತ್ತು ನನಗೆ, ಕಳವು ಮಾಡಿದ ಕಾರ್ ಜಾಸ್ತಿ ಹೊತ್ತು ಹೋಗಕ್ಕೆ ಹೋಗಿರಲ್ಲ ಅಂತ ಗೊತ್ತಿತ್ತು ನನಗೆ, ಹಿಡಿದ್ರಲ್ಲಿ ಪೊಲೀಸರು ಅಂದವ. ಹೆಂಗಿರ್ಬೇಕು, ಅಂಥವ್ರಿಗೆ ಬಹುಮಾನ ಕೊಡಕೊಂಟಾರೆ. ಏನೇನು ಆಗ್ತಾ ಹೇಳೋಕ್ಕಾಗಲ್ಲ, ಪೊಲೀಸ್ ಫುಲ್ ಗಾಬರಿಯಾಗಿ ಬಿದ್ದಾಬಿಟ್ಟ ಅಲ್ಲೇ. ಒಮ್ಮೆ ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಿಮ್ಗೆ ಆ ಭಾಷೆ ಒಂದು ಸ್ವಲ್ಪ ಇದು ಅನಿಸ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಒಂದು ವರ್ಣನೆ ಇದ್ದಂಗೆ, ಏನಂದ್ರೆ ಓದ್ ಸುಳೆ ಮಗ ಹಂಗೆಲ್ಲ ಬೇದಂಗೆಲ್ಲ, ಅದೊಂದು ವರ್ಣನೆ ಅದು. ನಮ್ಗೆ ಒಟ್ಟ ಬೈಗಳು ಅಂತ ಅನ್ಸೋದೇ ಇಲ್ಲ. ಒಬ್ಬ ಹುಡುಗ ಚಿಕ್ಕ ಹುಡುಗ ಆಟ ಆಡಕತ್ತಿದ್ದ ಮನ್ಯಾಗ. ಅವರಪ್ಪ ರೈಲ್ ತಂದು ಕೊಟ್ಬಿಟ್ಟಿದ್ದ ಒಂದು ಆಟ ಆಡೋಕ್ಕೆ, ಅದನ್ನ ಆಡಕತ್ತಿದ್ದ. ಏನು ಅನ್ಬೇಕ್ರವ ಎಷ್ಟು ನೋಡಿ, ಇನ್ನೂ ವಯಸ್ಸಿನ 2-3 ವರ್ಷ, ಯಾವ ಹೆಂಗೆ ಮಾತಾಡ್ತಾನೆ, ರೈಲ್ ಬಿಡಕತ್ತಾನೆ, ಬಿಟ್ಕೊಂತ ಹೇಳ್ತಾನೆ. ಬಂದು ನಿಲ್ಲಿಸಿ, ನೋಡ್ರಿ 10 ನಿಮಿಷ ಟೈಮ್ ಇರೋದು, ಸ್ಟೇಷನ್ ಬಂದಿದೆ, ಇಳೆ ಸುಳೆ ಮಕ್ಕಳು ಇಲ್ರಿ, 10 ಸುಳೆ ಮಕ್ಕಳು ಹತ್ರಿ ಅಂದವ. ಅವ್ರಪ್ಪ ಗಾಬರಿ ಇವನು ಈಟದ ಸಣ್ಣವ ಏನೇನು ಮಾತಾಡ್ತಾನೆ ಅಂತ ಮತ್ತೆ ಕೇಳ್ದ. ಅವ ಮತ್ತೆ ಮುಂದಕ್ಕೆ ನಿಂದಿಸಿದ, ನೋಡ್ರಿ ಮುಂದಿನ ಸ್ಟೇಷನ್ ಬಂತು, ಇಳೆ ಸುಳೆ ಮಕ್ಕಳು ಇಲ್ರಿ, ದೌಡು 10 ಸುಳೆ ಮಕ್ಕಳು ಹತ್ರಿ ಅಂತ ನಾವು. ಮತ್ತೆ ಅವ್ರಪ್ಪ ಸಿಟ್ಟು ಬಂದ್ಬಿಡ್ತಿಲ್ಲ, ಕರೆದ ಹೊಡಿಲ್ಲ ರೈಲ್ ಅದು ಇಸ್ಕೊಂಡ ಒಂದು 5 ನಿಮಿಷ ನಿಂದಿರ್ಸಿ, ನೋಡು ಹಂಗೆಲ್ಲ ಮಾತಾಡಬಾರ್ದು, ಕೆಟ್ಟದ್ದದು, ನೀನು ಚಿಕ್ಕವನದಿ, ಒಳ್ಳೆ ಮಾತುಗಳನ್ನು ಕಲ್ಕೋ, ಅಂಥವೆಲ್ಲ ಮಾಡಬಾರ್ದು, ಹಿಂಗಂತ ಬೈದ. ಸುಮ್ಮನೆ ಹೋಗಿ ಒಳಗೆ ಹೋಗಿ ಅಡ್ಕೊಂಡು ನೋಡ್ದೆ, ನನ್ನ ಮಗ ಹೆಂಗೆ ಚೇಂಜ್ ಆಗ, ನಾನು ಬುದ್ಧಿ ಮಾಡಿ ಅಂತ ಹೇಳಿದ ಕೇಳ್ಯಾನವ ಅಂತಂದು ಖುಷಿ ಆದ ತಂದಿಗೆ. ಒಳಗೋಗಿ ನೋಡ್ತಾನೆ, ಅವ ಮೆಲ್ಲಕ್ಕೆ ಮತ್ತೆ ಅದರ ರೈಲ್ ಆಟ ಶುರು ಮಾಡಿದ. ಮೋಸ್ಟ್ಲಿ ಸಲ ಪದ ಚೇಂಜ್ ಆಗ್ಬೋದು ಅವನು ಅಂತ ಅನ್ಕೊಂಡಿದ್ದ. ಏನು ಅನ್ಬೇಕವ ಮುಂದೋಗಿ ಮೆಲ್ಲಕ್ಕೆ ಹೋಗಿ ರೈಲ್ ನಿಂದಿರ್ಸಿದ. ಮತ್ತೆ ಏನಂತಾನೆ, ಲೇ ಸ್ಟೇಷನ್ ಮುಂದಿನ ಸ್ಟೇಷನ್ ಬಂದೈತಿ, ಇಳೆ ಸುಳೆ ಮಕ್ಕಳು ಇಳಿರಿ, 10 ಸುಳೆ ಮಕ್ಕಳು ಹತ್ರಿ, ಮೊದ್ಲ ಆ ಸುಳೆ ಮಗನಿಂದ 10 ನಿಮಿಷ ಲೇಟ್ ಆಗೈತಿ ಅಂದವ. ಅವ್ರ ಅಪ್ಪಗೆ ಸಾಯೋದಂತ ಬಾಕಿ, ಸುಮ್ಮನೆ ಇದ್ದಿದ್ರೆ ತಾನು ಅನ್ಸಿದ್ರೆ ತಪ್ತಿತ್ತು. ಒಮ್ಮೆ ನಾನು ಶಾಲೆಗೆ ಪಾಠ ಮಾಡುವಾಗ ಒಬ್ಬ ವಿದ್ಯಾರ್ಥಿ ನೆವಿಸಿ ಏನೋ ಒಂದು ಕೇಳ್ತಿದ್ದೆ, ಮಾತಾಡ್ಬೇಕಾದ್ರೆ ಏನೋ ಪ್ರಶ್ನೆ ಕೇಳ್ತಿದ್ದೆ. ಅವ್ರ ನಡುವೆ ಏನನ್ಬೇಕು, ಎಲೆಕ್ಟ್ರಿಸಿಟಿ ಅಂತ ಉತ್ತರ ಇತ್ತು. ಎಲೆಕ್ಟ್ರಿಸಿಟಿ ಅನ್ನೋ ಬದಲು ಅವ ಎಲೆಕ್ಟ್ರಿಟಿಟಿ ಅನ್ನಕತ್ತಿದ್ದ. ಲೇ ತಮ್ಮ ನಿನ್ನ ನಾಲಿಗೆ ದಪ್ಪ ಐತೇನ್ಲೇ ಅಂದೆ. ಇಲ್ಲ ಬೇರೆ ಶಬ್ದ ಚೆನ್ನಾಗೆ ಅಂತಾನೆ, ಆದ್ರೆ ಅವ ಏನು ಮಾಡಕತ್ತಾನೆ, ಎಲೆಕ್ಟ್ರಿಸಿಟಿ ಅಂತಾನೆ. 2-3 ಸರಿ ಹೇಳ್ಕೊಟ್ಟೆ, ಎಲೆಕ್ಟ್ರಿಸಿಟಿ ಅಂದವ. 2-3 ದಿನ ಹಿಂಗೆ ಹೋತು. ಒಂದಿನ ಅವ್ರಪ್ಪ ಲ್ಯಾಶ್ ಹೊಂಟಿದ್ದ, ಕರೆದೆ ನಾನು, ಬರ್ರಿ ಇಲ್ಲಿವ್ರೆ, ನಿಮ್ಮ ಮಗ ಸ್ವಲ್ಪ ನಾಲ್ಗೆ ಪ್ರಾಬ್ಲಮ್ ಇದ್ದಾಗೈತೆ, ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಕ್ಕೆ ಬರೋಂಗಿಲ್ಲ, ಅವಾಗ ಎಲೆಕ್ಟ್ರಿಟಿಟಿ ಅಂತಾನೆ, ಸ್ವಲ್ಪ ಮನೆಗೆ ಅವನಿಗೆ ಸಂಜೆ ಹೊತ್ತಲ್ಲಿ ಸ್ವಲ್ಪ ಹೇಳ್ಕೊಡ್ರಿ ನೀವು ಅಂತ ಅಂದೆ. ಅವ ಏನು ಅನ್ಬೇಕು ಅವರಪ್ಪ, ಸರ ತಲೆ ಕೆಡ್ಸ್ಕೋಬೇಡ್ರಿ, ಅವ್ನ ಕೆಪಾಟಿಟಿನ ಆಟ ಐತಿ ಅಂದವ. ಹೋಗುವ ಇವನು ಏನ್ರಿ ಅಂದೆ. ಇಲ್ಲ ಸರ ನೀವು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ, ಅವ್ನ ಕೆಪಾಟಿಟಿನ ಆಟ ಐತಿ ಅಂದ. ಕ್ಯಾಪಾಸಿಟಿ ಅನ್ನೋ ಬದಲು ಅವ ಕ್ಯಾಪಾಟಿಟಿ ಅನ್ನಕತ್ತೇನ, ಸುದ್ದ ಆತ ಹೋಗ್ಯಪ್ಪ ಅಂದೆ ನಾನು. 1-2 ದಿನ ಆದಮೇಲೆ ಆ ಹುಡುಗನ ರಾಜ್ಯ ಸಿಕ್ಕಿದ್ದು ನನಗೆ. ಅಲ್ಲ ಸರ, ನಿಮ್ಮ ಮನೆಗೆ ನಿಮ್ಮ ಮಗ ನೋಡಿದ್ರ ಕೆಪಾಟಿಟಿ ಅಂತಾನ, ನಿಮ್ಮ ಮೊಮ್ಮಗ ನೋಡಿದ್ರ ಎಲೆಕ್ಟ್ರಿಟಿಟಿ ಅಂತಾನ, ಏನ್ರಿ ಇದು ಸ್ವಲ್ಪ ತಿದ್ದಿ ಹೇಳಬಾರ್ದನ್ರಿ ನೀವರ, ಸರಿ ಮಾತಾಡೋದು ಕಲಿಸ್ರಿ ಅಂತ ನಾನಂದೆ. ಅವ ಏನಂದ, ಸರ ನನ್ನ ಮೊಮ್ಮಗಂದು ನಂಗೆ ವಿಷಯ ಗೊತ್ತೈತ್ರಿ ಮಾತಾಡೋದು, ದಯವಿಟ್ಟು ಇದನ್ನ ಎಲ್ಲಿ ಪಬ್ಲಿಟಿಟಿ ಮಾಡಬೇಡ್ರಿ ಅಂದವ. ಇದು ಮನೆತನ ಟಿ ಕಂಪ್ನಿ ಇದ್ದಾಗೈತೆ ಅಂತ ಸುಮ್ಮನೆ ಆಗ್ಬಿಟ್ನೆ ನಾನು. ನನ್ನ ಸ್ಟೂಡೆಂಟ್ ಅದನ್ರಿ ಒಬ್ಬ ಸಂತೋಷ್ ಅಂತೇಳಿ,
ಯಾವ ಟೈಮಲ್ಲಿ ನಾನು ಬಿಟ್ಟಿರಂಗಿಲ್ಲ ಮಗ ಎಂಥದ್ರಾಗ ಜೊತೆಗೆ ಸರ್ ನಾನು ಬರ್ತೀನಿ. ನಾನೊಂದು ಮದುವೆ ಕರ್ಕೊಂಡು ಹೋಗಿದ್ದೆ ಅವನ್ನ, ಮದುವೆ ಕರ್ಕೊಂಡು ಹೋಗಿದ್ದೆ, ಹೋದ್ವಿ ಅಲ್ಲೆಲ್ಲ ಮದುವೆಗೆ ಊಟ ಮಾಡಿದ್ವಿ, ಮದುವೆಗೆ ಶುಭಾಶಯ ಹೇಳಿದ್ವಿ. ವಾಪಸ್ ಬರುವಾಗ ನನಗೆ ಇನ್ನೊಬ್ಬ ಶಿಷ್ಯ ಸಿಕ್ಕ ಕಾಲೇಜ್ಗೆ ಹೋಗ್ತಿದ್ದಾನೆ. ಅವ್ನಿಗೆ ಹೇಳಿದೆ, ಏನಪ್ಪ ಮದುವೆಗೆ ಬಂದಿದ್ದೆ ಅಂದೆ. ಹ್ಞೂ ಸರ್ ಅಂದೆ. ಮತ್ತೆ ನೆಕ್ಸ್ಟ್ ನಿಂದಾನ ಅಂದೆ. ಅವ್ನು ನಕ್ಕೊಂತ ಏನು ಸರ್ ನೋಡೋಣ ಅಂತ ಅಂದೆ. ಓಕೆ ಇವೆಲ್ಲ ನೋಡ್ಕೊತ ಹೋಗಿದ್ದೆ. ನೆಕ್ಸ್ಟ್ ಮತ್ತೊಂದು ಎಂಗೇಜ್ಮೆಂಟಿಗೆ ಹೋಗಿದ್ದೆ ನಾನು, ಅದಕ್ಕೂ ಬಂದವ ಜೊತೆಗೆ. ಅಲ್ಲಿ ಎಲ್ಲ ಕೇಳಿದೆ, ಮತ್ತೊಬ್ರು ಭೇಟಿಯಾಗಿದ್ರು, ಅವ್ರಿಗೆ ಏನಪ್ಪ ಎಂಗೇಜ್ಮೆಂಟಿಗೆ ಬಂದಿದ್ದೆ, ಮತ್ತು ನೆಕ್ಸ್ಟ್ ನಿಂದಾನ ಅಂತ ಅಂದೆ. ಇನ್ನೊಂದು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಅಲ್ಲಿ ಕೂಡ ಒಬ್ರು ಇನ್ನೊಂದು ಹೊಸ ಮನೆ ಕಟ್ಸಿವಿ ಅಂತಂದ್ರೆ ಏನ್ರಿ ನೆಕ್ಸ್ಟ್ ನಿಮ್ದಾನ ಅಂತ ಅಂದೆ. ಇದನ್ನೆಲ್ಲ ಕೇಳಿಸ್ಕೊಂಬಿಟ್ಟ ನೀ ಮಗ. ನೆಕ್ಸ್ಟ್ ಮತ್ತೊಂದು ಫಂಕ್ಷನ್ಗೆ ಕರ್ಕೊಂಡು ಹೋಗಿದ್ದೆ ಅವನು. ಹೋಗಿವಿ, ನಾ ಇನ್ನೂ ಮಾತಾಡೋಕತ್ತೀನಿ. ಅವಾಗ ಸರ್ ಇವತ್ತೇನು ಮಾತಾಡ್ಬೇಡ್ರಿ, ನಿಮ್ಮ ಜೊತೆ ಬಂದಿದ್ದಕ್ಕೆ ನಾನು ಇಷ್ಟರ ಮಾತಾಡ್ತೀನಿ, ಇವತ್ತೇನು ಮಾತಾಡ್ಬೇಡ್ರಿ, ನಾನು ಮಾತಾಡ್ತೀನಿ ಅಂದೆ. ಮಾತಾಡಲಿ, ಏನು ಮಾತಾಡ್ತೀನಿ ನಾನು. ಅಲ್ಲಿ ಎದುರೊಬ್ರು ಬಂದ್ರೆ ಏನ್ರಿ ಅಂಕಲ್ ನೆಕ್ಸ್ಟ್ ನಿಮ್ದ ಅಂದ. ಇಷ್ಟು ಹೇಳ್ತೀನಿ, ಅವನ್ನ ಬಡಿದ್ರೆ ಮೈ ಹಣ್ಣಾಗಂಗೆ ಬಿಡ್ತಿದ್ರು, ಅವನ್ನ ಬಿಡಿಸ್ಕೊಂಡು ಬಂದೆ. ಯಾಕಂದ್ರೆ ಅವತ್ತು ಹೋಗಿದ್ದು ನಾವು ತಿಥಿ ಫಂಕ್ಷನ್ಗೆ, ಅವ್ರನ್ನ ನೆಕ್ಸ್ಟ್ ನಿಮ್ಮದ ಅಂತ ಕೇಳಿದ್ರೆ ಹೆಂಗಿರ್ಬೋದು ಮತ್ತೆ ಅವ್ರಿಗೆ. ಹಿಂಗೆ ಆಗತ್ತಿರ್ತಾವೆ. ಎಲ್ಲದನ್ನು ಅನುಕರಣೆ ಮಾಡೋಕೆ ಹೋದ್ರೆ ಈ ರೀತಿ ಆಗ್ತಿರ್ತಾವೆ. ಅದೋ ಸಂತೋಷನ ನಾವು ಕ್ಲಾಸ್ನಾಗ ಕೇಳಿದ್ದೆ, ಆ ಮಗ ಹೆಂಗೆ ಉತ್ತರ ಕೊಟ್ಟಿದ್ದ, ಹೇಳಿ ಮಗನ ಎದ್ದು ನಿಂತು ಸಂತೆ ಸತ್ಯಕ್ಕೂ ಮತ್ತು ಭ್ರಮೆಗೂ ಇರೋ ವ್ಯತ್ಯಾಸ ಏನು ಅಂತ ಅಂದೆ. ಸಿಂಪಲ್ ಸರ್ ಅಂದವ. ಏನು ಲಾಸ್ಟ್ ಸಿಂಪಲ್ಲು ಅಂದೆ. ಸರ ನೀವು ಪಾಠ ಮಾಡಾಕತ್ತೀರಿ, ಇದು ಸತ್ಯ ಅಂದವ. ಕರೆಕ್ಟ್ ಬಿಡಲಿ ಅಂದೆ. ಸರ ನೀವು ಪಾಠ ಮಾಡಾಕತ್ತೀರಿ, ಇದು ಸತ್ಯ, ನಿಮ್ಮ ಪಾಠ ನಾವು ಕೇಳಿ ಉದ್ಧಾರ ಹಾಕಿವಿ ಅಂತ ನೀವು ಅನ್ಕೊಂಡಿರಲ್ಲ, ಅದು ಭ್ರಮೆ ಅಂದವ. ಅಲ್ಲೇ ಆಕಳು ಮತ್ತು ಮಗುಗಿರೋ ವ್ಯತ್ಯಾಸ ಏನು ಅಂತ ಕೇಳಿದ್ದೆ ನಾನೊಮ್ಮೆ. ಸರ್ ಅದು ಭಾಳ ಸಿಂಪಲ್ ಐತ್ರಿ, ಅದೇನು ಅಷ್ಟು ದೊಡ್ಡ ಕ್ವಶನ್ ಅಲ್ಲ ಅಂದೆ. ಹೆಂಗೆ ಅಂದೆ. ಸರ್ ಆ ಸಿಂಪಲ್, ಆಕಳ ನೀರು ಕುಡಿದು ಹಾಲು ಕೊಡ್ತೈತಿ, ಮಗು ಹಾಲು ಕುಡಿದು ನೀರು ಕೊಡುತ್ತೆ ಸರ್ ಅಂದವ. ಏನು ಬ್ರಿಲಿಯಂಟ್ ಐಡಿಯಾ. ಉತ್ತರನ ಹಿಂಗೂ ಹೇಳ್ಬೋದು ಅಂತ ಕಲಿಸ್ಕೊಟ್ಟವ, ಬೇರೆ ರೀತಿಯಲ್ಲಿ ಹೇಳೋದಕ್ಕಿಂತ. ನಮ್ಮೊಬ್ಬ ಯುವ ಪ್ರೇಮಿ ತನ್ನ ಹೆಂಡ್ತಿಗೆ ಮನೆಗೆ ಬಂದು ಭಾಳ ಚೆಂದಾಗಿ ಇವತ್ತು ನನ್ನ ಹೆಂಡ್ತಿನ ಇಂಪ್ರೆಸ್ ಮಾಡಿಬಿಡೋಣ ಅಂತ ಮನೆಗೆ ಬಂದ ತಕ್ಷಣ ಹೇಳ್ದ, ಪ್ರಿಯೆ ನಿನಗಾಗಿ ನಾನು ಆಕಾಶದಿಂದ ಚಂದಿರನನ್ನು ತಂದು ಕೊಡಲೆ, ನಕ್ಷತ್ರಗಳನ್ನು ಸರ ಮಾಡಿ ಕುತ್ತಿಗೆಯಲ್ಲಿ ಹಾಕಲೆ, ನಿನಗಾಗಿ ನಾನು ತಾಜ್ ಮಹಲನ್ನು ಕಟ್ಟಲೆ ಅಂದ. ಏನಂದಿ ಅಂದ್ಲಾಕಿ. ನಿನಗಾಗಿ ನಾನು ತಾಜ್ ಮಹಲನ್ನು ಕಟ್ಟಲೆ ಅಂದ. ಏಹೇ ಜೋಕುಮಾರ KVR ಪೀಸ್ ಕಿತ್ಕೊಂಡೋಗ್ಯಾರ, ಮೊದಲು ಕರೆಂಟ್ ಬಿಲ್ ಕಟ್ಟಿವ ಅಂದ್ಲಾಕಿ. ಸರ್ರ ಅಂತ ತಿಳಿದು ಬಿಡ್ತೇವೆ ಅವನು ಉತ್ಸಾಹ ಅಷ್ಟು. ಇತ್ತೀಚೆಗೆ ಶುರುವಾಗಿ ಸ್ನೇಹಿತರೆ ನಮ್ಮ ಸೀರಿಯಲ್ ಹಾವಳಿ ಹೇಳ್ತೀನಿ ನಿಮಗೆ. TV ಒಳಗೆ ಅಂತಿಂತಾರ ಅದು ಹಂಗೆ ಹರ್ಕೊಂಡು ಹೋಗ್ಬಿಡ್ಬೇಕು. ಅದಕ್ಕೆ ಹೆಣ್ಮಕ್ಳು 7 ಗಂಟೆ ಆತಂದ್ರೆ ಶುರು. ಕಲರ್ಸ್ ಕನ್ನಡದಾಗ, ಜಿ ಕನ್ನಡದಾಗ, ಉದಯ ಟಿವಿಯಾಗ ಎಲ್ಲರದಾಗ ಸೀರಿಯಲ್ಲ. ಅವು ಇಲ್ಲೋಡಿ ಇವ್ರು ನೋಡಾರ ಸತ್ತು ಅವ್ರ ಆಯುಷ್ ಮುಗಿದು ಅವ್ರ ಮೊಮ್ಮಕ್ಳು ಹುಟ್ಟಿದ್ರೆ ಸೀರಿಯಲ್ ಮುಗಿಯಂಗಿಲ್ಲ. ಅವು ಅಷ್ಟೊಂದು ಸ್ಟಾರ್ಟ್ ಆಗಿರ್ತಾವೆ. ಈ ಗಣಮಕ್ಳು ಏನಾರು ನೋಡಿದ್ರೆ ಅಂದ್ರೆ ಪೇಷನ್ಸ್ ಕಡಿಮೆ ಹೆಂಗೆ ಹರ್ಕೊಂಡು ಹೋಗ್ಬಿಡ್ತಾರೆ ಸೀರಿಯಲ್ಗಳನ್ನ. ಹೆಣ್ಮಕ್ಳು ಅಂತ ನೋಡ್ತಿರ್ತಾರೆ. ಒಂದಿನ ನಾನು ಸುಮ್ಮನೆ ಟೀ ಕುಡ್ಕೊಂತ ಕುಂತಿದ್ದೆ, ಅದು ಯಾವುದೋ ಅಗ್ನಿ ಸಾಕ್ಷಿ ಅಂತ. ಅದ್ರಾಗ ಒಂದು ಸೀನ್ ನೋಡಿದೆ. ಆ ಹೆಣ್ಮಕ್ಳು ಹೋಗ್ಬೇಕಿನ್ನು ಸನ್ನಿಧಿ ಅನ್ನೋಕೆ ನಾವು ಬೈದು ಬಿಡ್ತಾನೆ. ಆಕೆ ಸೀದಾ ಬೆಡ್ರೂಮ್ಗೆ ಹೋದ ಹತ್ಕಂತ ಕುಂತ್ಲಿ ನಾವು ಏನಾರ ಊರ್ಲಿಗಿರ್ಲಾಕೆ ಅಂತ ಅಂದ್ಬಿಡಿ ಅಂತ ನೋಡಕತ್ತಿದೆ. ಹೊರಗಿಂದ ಇವ್ರು ಕೂಗಿದ್ರು ಸನ್ನಿಧಿ ಅಂದ್ರೆ. ಸನ್ನಿಧಿ ಅಂದ ತಕ್ಷಣ ತಿರುಗಿ ನೋಡಕ್ಕೆ ಎಷ್ಟೈತ್ರಿ 3 ಸೆಕೆಂಡ್ ಹಿಂಗೆ ಒಳ್ಳೆ ಹೊಡ್ಬಿಟ್ರೆ ಮುಗಿದೋಯ್ತು. ಅಲ್ಲಿ ಹೊರಗಿಂದ ಅವರು ಸನ್ನಿಧಿ ಅಂತ ಕರೆದ ತಕ್ಷಣ ಅದು ಹೆಂಗೆ ಸನ್ನಿಧಿ ಆಕಿ ತೋಮ್ತ ದೇಮ್ತ ಒಳ್ಳದ್ರಾಗನ ಮರದ ಗಂಟೆ ಆಗಿ ಹೋಗುತ್ತೆ. 10 ನಿಮಿಷ ಬರೀ ಅದನ್ನ ತೋರಿಸ್ತಾರ. ಆಕಿ ಮುಖ ಹಿಂಗೆ ತಿರ್ಗಾಕನ ಅಷ್ಟರೊಳಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತೈತಿ. ವಾಪಸ್ ಅಡ್ವರ್ಟೈಸ್ಮೆಂಟ್ ಮುಗೀತಿ. ವಾಪಸ್ ಈಗ ಹೊರಗೆ ಒಂದು ಬಾಗ್ಲ ತೆಗಿಬೇಕಲ್ಲ, ಕೈ ಒಮ್ಮೆ ತೋರಿಸ್ತಾರ, ಬಾಗ್ಲ ಒಮ್ಮೆ ತೋರಿಸ್ತಾರ. ಡಿಗ್ 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 ಅಂತೇಳಿ ಬಾಗ್ಲ ತೆಗಿಬೇಕು ಅನ್ನೋದ್ರಾಗ ಮತ್ತೊಂದು ಅಡ್ವರ್ಟೈಸ್ಮೆಂಟ್. ನೋಡಿ ಇನ್ನೇನು ಬಾಗ್ಲ ತೆಗಿದ್ಲಪ್ಪ ಏನು ಮಾಡ್ಕೊಂತಾಳ ನೋಡ್ಬೇಕು ಅಂದ್ರಾಗ ಮತ್ತೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮುಗಿತೈತಿ. ವಾಪಸ್ ಬಂದಮೇಲೆ ಒಂದು ಕಡ್ಡಿ ಪೆಟ್ಟಿಗೆ ತೋರಿಸ್ತಾರೆ. ಕಡ್ಡಿ ಪೆಟ್ಟಿಗೆ ಸ್ಟೋ ನಂಗೆ ಗಾಬರಿ ಆಗ್ಬಿಡ್ತು. ನಾವು ಚಿಮ್ನೆಣ್ಣೆ ಉಕ್ಕೊಂಡು ಬೆಂಕಿನ ಹಚ್ಕೊಂತಾಳೆ ಅನ್ಕೊಂಡು ನಾನು ನೋಡ್ಬಿಡಂತಡಿ ಇವತ್ತೊಂದಿನ ಅಂತ ನಿಂತ್ಕೊಂಡೆ. ಆಕಿ ಒಮ್ಮೆ ಕಡ್ಡಿ ಪೆಟ್ಟಿಗೆ ಕೈ ಹೋಗುತ್ತೆ, ಆಮೇಲೆ ಸ್ಟೋಕ್ ಒಮ್ಮೆ ಹೋಗ್ತೈತಿ. ಅವೆರಡು ತಂದು ಇಟ್ಕೊಂಡ್ಲು. ಕಡ್ಡಿ ಗೀರ್ಬೇಕು ಅನ್ನೋದ್ರಾಗನ ಡಿಗ್ 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 ಹಾಗೆ ಕೊಡ್ತಾರೆ ಸೌಂಡ್. ಕೇಳೋದ್ರಾಗ ನಾನು ಹಂಗೆ ಅನ್ಕೊಂಡು ಈಗ ಏನೋ ಮಾಡ್ಕೊತಾಳೆ ಅಂತೇಳಿ ಕೊನೆಗೆ ಕಡ್ಡಿ ಗೀರಿ ಚಾ ಕೆಟ್ಲು ದಬ್ರಿನ. ಚಾ ಮಾಡಕತ್ತಿಲ್ಲ, ಅಲ್ಲಿಗೆ ಮುಗಿತದ. ಮತ್ತು ನಾಳೆಗೆ ಏನಂತೇಳಿ ಆಕಿ ಚಾ ಮಾಡ್ಕೊಂಡು ಕುಡಿಯೋದ ಅವತ್ತೊಂದು ದಿನ ಎಪಿಸೋಡ್ ಅದು ಮುಗಿದೋತು. ನಮಗೆಲ್ಲ ಧಾರಾವಾಹಿಗಳು ಇದನ್ನೇನಾರ ಪೇಷನ್ಸ್ ಇರೋರು ಅಷ್ಟೇ ನೋಡ್ತಾರೆ ಹೆಣ್ಮಕ್ಳು. ಗಣಮಕ್ಳು ನೋಡಕ್ಕೆ ಹೋಗ್ಬೇಡ್ರಪ್ಪ ನೀವು. ಇಲ್ಲೋಡ್ಲಿ 2 ದಿನಕ್ಕೆ ಹುಚ್ಚರಾಕಿರೋದನ್ನ ನೋಡಿದ್ರೆ ಅಂದ್ರೆ. ಇನ್ನು ಸ್ನೇಹಿತರೆ 4 ಲೈನ್ಗಳು ಅನಿಗವನಗಳು ನಮಗೆ ಹೆಂಗೆ ನಗುವನ್ನು ಕೊಡ್ತವೆ. ನಾವು ದೇವಸ್ಥಾನಕ್ಕೆ ಹೋದಾಗ ಒಳಗಡೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಿರ್ತೀವಿ. ನಮ್ಮ ಲಕ್ಷ್ಯ ಹೊರಗಡೆ ನಾವು ಚಪ್ಪಲಿ ಬಿಟ್ಟು ಬಂದಿರ್ತೀವಲ್ಲ, ಅಲ್ಲಿ ಇರ್ತೈತಿ ಯಾರೋ ಹೊತ್ಕೊಂಡು ಹೋಗ್ಬಿಡ್ತಾರೆ ಏನಂತೇಳಿ. ಅದನ್ನೇ 2 ಲೈನಲ್ಲಿ ನಾನು ಮೊನ್ನೆ ಓದ್ದೆ ಒಂದು ಕಡೆ. ದೇವ ಬೇಗ ನೀಡೋ ವರದ ರಕ್ಷೆಯ ಕರುಣೆ ಭಿಕ್ಷೆಯ, ತಡವಾದರೆ ಒತ್ತಾರೋ ನನ್ನ ಪಾದ ರಕ್ಷೆಯ.
ಇನ್ನೊಂದು ಕಡೆ ಓದಿದ್ದೆ ನಾನು, ಕಣ್ಣಲ್ಲಿ ಬಂದ ನೀರು ಇನ್ನೂ ನೆನಪಿದೆ, ಕಣ್ಣಲ್ಲಿ ಬಂದ ನೀರು ಇನ್ನೂ ನೆನಪಿದೆ, ತುಟಿಯಲ್ಲಿ ಆದ ಉರಿ ಇನ್ನೂ ನೆನಪಿದೆ, ಹೊಟ್ಟೆಯಲ್ಲಿ ಆದ ಸಂಕಟ ಈಗಲೂ ನೆನಪಿದೆ, ಏಕೆಂದರೆ ಏಕೆಂದರೆ ನಾನು ತಿಂದಿದ್ದು ಹಸಿಮೆಣಸಿನಕಾಯಿ. ನಲ್ಲೆ, ನೀನು ವರದಕ್ಷಿಣೆ ತರದೆ ಹೋದರೆ ನಾನೊಲ್ಲೆ ನಾನೊಲ್ಲೆ. ಇಂಥವೆಲ್ಲ ಸಾಕಷ್ಟು ಅನಿಗಮನಗಳಿದ್ದಾವೆ ನಗುವಿಗಾಗಿ ನಮಗೆ ಬೇಕು ಅನ್ನೋದಾದರೆ. ಒಮ್ಮೆ ನಾನು ಪಾಠ ಮಾಡ್ತಿದ್ದೆ ಸ್ನೇಹಿತರೆ ಕ್ಲಾಸಲ್ಲಿ, ನನ್ನನ್ನೇ ಪರೀಕ್ಷೆ ಮಾಡಬೇಕು ಅಂತೇಳಿ ನನಗೆ ಶಿಷ್ಯ ಇದ್ದಾನೊಬ್ಬ, ಯಾವಾಗಲೂ ಒಟ್ಟು ಇವ್ರಿಗೆ ಏನಾದರೂ ಮಾಡಿ ನಿಂದ್ರಿಸ್ಬೇಕು ಅನ್ನೋ ಅವಾಗ ಕೇಳ್ದೊಂದು ದಿನ, ಸರ್ ನಾನು ಕ್ವಶನ್ ಕೇಳ್ತೀನಿ, ನೀವು ಬೇರೆ ಏನು ಕೇಳಾರ್ದ ನೇರವಾಗಿ ಆನ್ಸರ್ ಹೇಳ್ಬೇಕು ಅಂದ. ನಾನೇನು ಬೇರೆ ಕೇಳಕ್ಕೆ ಹೋಗಲ್ತಮ್ಮ, ನನಗೆ ಗೊತ್ತೈತಿ ನಾ ಹೇಳ್ದಂದೆ. ಇಲ್ಲ ಸರ ನಿಮ್ಗೆ ಗೊತ್ತೈತಿಲ್ಲ, ನಂಗೆ ಗೊತ್ತಾಗಬೇಕಲ್ಲ ಅಂದ. ಲೇ ನನಗೆ ಪರೀಕ್ಷೆ ಮಾಡ್ತೀಯ ಮಗ, ನಾ ಕೇಳಂದೆ. ಏನು ಕೇಳ್ಬೇಕ್ರಿ ಅವ? ಸರ್ ಸಮುದ್ರಕ್ಕೆ ಒಂದು ವೇಳೆ ಬೆಂಕಿ ಬಿತ್ತಂದ್ರೆ ಮೀನುಗಳೆಲ್ಲ ಎಲ್ಲಿ ಹೋಕವ್ರಿ ಅಂದವ. ಗಾಬರಿ ಆಯ್ತು ನನಗೆ, ಸಮುದ್ರಕ್ಕೆ ಹೆಂಗೆ ಬೆಂಕಿ ಬೀಳಕ್ಕೆ ಸಾಧ್ಯ? ಅದ್ರಾಗ ಹೇಳ್ಬಿಟ್ಟು ನಾವು ಒಳ್ಳೆಯೇ ಕೇಳ್ಬಾರ್ದು, ಉತ್ತರ ಹೇಳ್ಬೇಕು ನನಗೆ ಅಂತೇಳಿ. ಇವು ನಾನು ಅನ್ಕೊಂಡೆ ಈ ಮಗ ಹಿಂಗೆ ಕೇಳ್ತಾನಂದ್ರೆ ನಾನು ಅವ್ನ ರೂಟಿಗೆ ಹೋಗ್ಬೇಕಂತೇಳಿ. ನೋಡ್ಲೇ ಸಂತೆ, ಸಮುದ್ರಕ್ಕೆ ಬೆಂಕಿ ಬಿತ್ತಂದ್ರೆ ಮೀನುಗಳೆಲ್ಲ ಗಿಡ ಏರಿಬಿಡ್ತಾವ ಅನ್ಯಾನ. ಒಳ್ಳೆ ಏನು ಅನ್ಬೇಕವ? ಸರ ಅವೇನು ಎಮ್ಮಿ ದನ ಮಾಡ್ರಿ ನೀ ಗಿಡ ಇರಕ್ಕಂದ. ಇನ್ನು ಊಟ ಮಾತಾಡೋಗಲ್ಲೇ ತಮ್ಮನಂತ ಸುಮ್ಮನೆ ಆಗ್ಬಿಟ್ಟು ನಾನು. ಟಿ ವಿ ಅಂದ್ಗಲೇ ನೆನಪಾಗುತ್ತೆ, ಯೂಟ್ಯೂಬ್ ಫೋನಿನ ಕಾರ್ಯಕ್ರಮ ನಿಮಗೆ ಗೊತ್ತಿರ್ಬೇಕು. ಅವ್ರು ಹೆಂಗೆ ಒಂದಾದ್ಮೇಲೆ ನಮ್ಮನ್ನು ಮರ ಏರಿಸ್ತಿರ್ತಾರೆ ಅಂತೇಳಿ. ಹಲೋ, ಹಾಂ ಹಲೋ, ನಿಮ್ಮ ಹೆಸರು ಅಂದ ತಕ್ಷಣ ಓ ನನ್ನ ಹೆಸರು ರವಿ, ಎಷ್ಟು ಚಂದ ಹೇಳ್ತಾರೆ. ಹೋ ಹೌದಾ, ನೈಸ್, ಏನು ಮಾಡ್ತಿದ್ದೀರಿ, ಎಲ್ಲಿ ಮನೆಯಲ್ಲಿ, ಅದು ಇದು ಎಷ್ಟು ಚಂದ. ಹಂಗೆ ಒಂಥರ ನಾವು ಎಲ್ಲರೂ ಕೇಳ್ಕೊಂತ ಹೋದಂಗಿಲ್ಲ, ಓ ನೈಸ್, ನಾವೆಲ್ಲ ಭೇಟಿ ಆಗೋಣ, ನಿಮ್ಮ ಊರಿಗೆ ಬರ್ತೀವಿ, ಸುಮ್ಮನೆ ಹಿಂಗೆ ಮರ ಏರಿಸ್ತಿರ್ತಾರೆ. ಒಮ್ಮೆ ಹಿಂಗೆ ಯೂಟ್ಯೂಬ್ಗೆ ಒಂದು ಫೋನ್ ಕಾಲ್ ಬಂತು. ಹಲೋ, ಯಾರು ಮಾತಾಡೋದು ಅಂದ. ನಾನು ರವಿ ಅಂದೆ. ಎಲ್ಲಿಂದ ಮಾತಾಡ್ತಿದ್ದೀರಿ? ಫೋನಿಂದ ಮಾತಾಡಕತ್ತೀನಿ ಅಂದ. ಏ ಹೋಗಿಪ್ಪ ನೀವು ತಮಾಷೆ ಮಾಡ್ತೀರಿ, ಎಲ್ಲಿಂದ ಮಾತಾಡ್ತಿದ್ದೀರಿ ಅಂದ. ಬೆಂಗಳೂರಿಂದ ಅಂದ. ಹೋ ನೈಸ್, ನಮ್ಮದು ಬೆಂಗಳೂರೇ ಅಂದ್ಲಾಕಿ. ಬೆಂಗಳೂರಲ್ಲಿ ಯಾವ ಏರಿಯಾ ಅಂದ್ಲು. ಮೆಜೆಸ್ಟಿಕ್. ಓ ವೆರಿ ನೈಸ್, ಓ ಮೈ ಗಾಡ್, ಅದು ನಮ್ಮ ಏರಿಯಾನು ಮೆಜೆಸ್ಟಿಕ್ ಅಂದ್ಲಾಕಿ. ಅದಾದಮೇಲೆ ರೈಟ್ ಯಾವ ಕ್ರಾಸು ಅಂದ್ಲು. 6 ಕ್ರಾಸ್. ಅಯ್ಯೋ ನಮ್ಮದು 6 ಕ್ರಾಸು, 32ನೇ ಬ್ಲಾಕ್, ನಮ್ಮದು ಅದೇ, ನಮ್ದು 53ನೇ ಮನೆ ನಂಬರ್ ಅಂದವ. ಓ ಮೈ ಗಾಡ್, ನಮ್ಮದು ಅದೇ, ನಮ್ಮ ಮನೆ ನಂಬರು ಅದೇ ಅಂದ್ಲು. ಏ ನಿನ್ನ ಹೆಣ ಎತ್ತಲಿ, ನಿನ್ನ ಗಂಡ ಮಾತಾಡಕತ್ತೀನಿ, ಮನೆ ಚಾವಿ ಎಲ್ಲಿ ಇಟ್ಟಿಗಳಂದವ. ಇನ್ನು ಸ್ನೇಹಿತರೆ, ಕೆಲವೊಂದು ಹಾಡುಗಳ ಮೂಲಕ ನಾವು ಹಾಸ್ಯವನ್ನು ಹೆಂಗೆ ಹುಡುಕ್ಬೋದು ಅನ್ನೋದಾದ್ರೆ, ಗಂಡ ಮನೆಗೆ ಬಂದ, ಹೆಂಡ್ತಿ ಕೇಳ್ದ, ನಾಷ್ಟಕ್ಕೆ ಏನು ಮಾಡಿ ಇವತ್ತು ಅಂದ. ಮೊದ್ಲಾಕಿಗೆ ಬೆಳಗಿಂದ ಕೆಲಸ ಮಾಡಿ ಸಾಕಾಗಿತ್ತು, ನಾಷ್ಟಕ್ಕೆ ಏನೈತಿ ಅಂತ ಕೇಳಿದ್ಲ. ಆಕೆ ಅದರ ಜಾಸ್ತಿ ಸಿನಿಮಾ ಸಾಂಗ್ ನೋಡ್ತಿದ್ಲು, ಸಿನಿಮಾ ಸಾಂಗ್ನಾಗ ವಾಪಸ್ ಉತ್ತರ ಹೇಳಿದ್ಲು. ಕುಕ್ಕರ್ ಇಲ್ಲದ ಈ ಅಡುಗೆ ಮನೆಯಲ್ಲಿ ಸಿಂಬಳ ಸುರಿಸುವ ಕೂಸೊಂದು ಬಗಲಲ್ಲಿ, ಅಡುಗೆ ಮಾಡೋದು ಸುಳ್ಳು, ತಿನ್ನೋದು ಸುಳ್ಳು, ಅಕ್ಕಿಲ್ಲ ಬ್ಯಾಳಿಲ್ಲ, ಏನು ಮನೆಯಲ್ಲಿ ಇಲ್ಲವೇ ಇಲ್ಲ. ಗೊತ್ತಾತಿ ಹೋಗ, ಓ ರೇಷನ್ ಇಲ್ಲ, ಅದಕ್ಕೆ ಅಡುಗೆ ಮಾಡಿಲ್ಲ. ಒಳ್ಳೆ ಇವನು ಅದ ಸಿನಿಮಾ ಸಾಂಗ್ ಹೇಳಿದ್ರೆ ಈಗ ಕರೆಕ್ಟ್ ದಾರಿ ಬರ್ತಾಳ ಅಂತ ಗೊತ್ತಾತು. ಅದಕ್ಕೆ ಅವ ಹೇಳ್ದ, ಸಿಟಿಯಾಗ ಹೋಟೆಲಿಗೇನು ಕಡಿಮೆ ಅದಾವ, ಜೊತೆಯಾಗಿ ಹೋಗಿ ಬರೋಣ, ಜೋಡಿ ಅಕ್ಕಿಯಾಗಿ ಆಟೋದಾಗ ನಾವು ಹೋಟೆಲ್ಗೆ ಹೋಗೋಣ ಬಾರ. ಬರಂಗಲ್ಲ ಅಂದ್ಲ ಆಕಿ. ನನಗೆ ಮನೆ ಕೆಲಸ ಜಗ್ಗದವ, ಹೋಗಿ ಪಾರ್ಸಲ್ ಕಟ್ಸ್ಕೊಂಬ, ಇಲ್ಲೇ ತಿನ್ನಾನಂದ್ಲು. ಓದಿವ, ಹೋಗಿ ಹೋಟ್ಲನಾಗ ಇಡ್ಲಿ ಕಟ್ಸ್ಕೊಂಬಂದ, ಅವಸರದಾಗ ಬಂದ. ಒಳ್ಳಿಕಿಗೆ ಇಡ್ಲಿ ಕಟ್ಸ್ಕೊಂಬಂದು ನೋಡಿ ತಿನ್ನಂತ ಹೇಳಂಗಿಲ್ಲಲ್ಲ, ಮತ್ತೆ ಸಿನಿಮಾದ ಸಾಂಗ್ನಾಗ ಹೇಳ್ಬೇಕು. ತಮ್ಮಂದ ಇಡ್ಲಿ ತಮ್ಮಂದ ಅಲ್ಲಿ ಇಟ್ಕೊಂಡು ಹೇಳ್ತಾನೆ ಏನಂತ, ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ನಾಷ್ಟಕ್ಕೆ ಇಡ್ಲಿ ತಂದಿರುವೆ, ಸುಮ್ಮನೆ ಕುಂತು ತಿನ್ನು ಬಾರೆ ಎಲ್ಲ ಇಡ್ಲಿಯ ಅಂದ. ಖುಷಿಯಾಗ್ಬಿಡ್ತು ಹೆಂಡ್ತಿಗೆ, ನನ್ನ ಗಂಡ ಇಡ್ಲಿ ತೊಗೊಂಬಂದ ನನ್ನ ಸಲುವಾಗಿ ಅಂತೇಳಿ ಒಳಗೆ ತಗೊಂಡು ಹೋದ್ಲು. ಅಡುಗೆ ಮನೆಯಾಗ ಕುಂತ್ಕೊಂಡು ಬಿಸ್ತಾಳ, ಸಿಟ್ಟು ಬಂದ್ಬಿಡ್ತೇಕೆ. ಇವ ಅವಸರದಾಗ ಹೋಗ್ಯಾನ, ಇಡ್ಲಿ ಅಷ್ಟ ಕಟ್ಸ್ಕೊಂಬಂದಾನ, ಚಟ್ನಿ ಬಿಟ್ಟು ಬಂದ್ಬಿಟ್ಟಾನ. ಸಿಟ್ಟು ಬಂತಕೀಗೆ, ಏನಂತ ಆಡಿಲ್ಲ, ವಾಪಸ್ ಬಂದು, ಹುಚ್ಚು ಹುಡುಗ ನೀನು ಬಿಚ್ಚಿ ನೋಡದೇನು, ಖಾಲಿ ಇಡ್ಲಿ ತಂದವನೇ, ಕಟ್ಟಿಕೊಂಡ ತಪ್ಪಿಗೆ ಕುಚ್ಚಿ ಬಡಿತೀನಿ ತಿನ್ನಬಾರೋ ಸುಮ್ಮನೆ ಅಂದ್ಲು. ಗಂಡ ಗೊತ್ತಾಗ್ತಿದ್ದು ಖಾಲಿ ಇಡ್ಲಿ ತಂದಿದ್ದು ಕೇಸ್ ಅಂತೇಳಿ ಸುಮ್ಮನೆ ಆಗ್ಬಿಟ್ಟವ. ಸ್ನೇಹಿತರೆ, ನಗು ಎಲ್ಲಿಂದಾದರೂ ಸಿಗಲಿ, ಅದನ್ನು ಸ್ವೀಕರಿಸೋ ಗುಣ ಇರಬೇಕು, ನಗತಕ್ಕಂಥ ಮನಸ್ಸಿರಬೇಕು. ನಗುವಿಗೆ ಇಂಥ ವಿಷಯ ಅಂತ ಇಲ್ಲ, ಹಾಸ್ಯಕ್ಕೆ ಶೀಲವಿಲ್ಲ ಅಂತ ಹೇಳ್ತಾರೆ. ಸತ್ತ ಮನೆಯಲ್ಲೂ ಕೂಡ ನಮಗೆ ಹಾಸ್ಯ ಸಿಗುತ್ತೆ. ಅಳೋ ರೀತಿಯೊಳಗೆ ನೋಡ್ರಿ, ಒಮ್ಮೆ ಆ ಊರಿನ ಗೌಡ ಸತ್ತಿದ್ದ, ಇನ್ನೊಬ್ಬ ಕುಲಕರ್ಣಿ ಬಂದ ಅಲ್ಲಿಗೆ.
ಕುಲಕರ್ಣಿ ಬಂದು ನೋಡ್ಕೊಂಡು ಹೋಗೋಣ ಅಂತೇಳಿ. ಯಾವಾಗಲೂ ಕುಲಕರ್ಣಿ ಗೌಡ್ರ ಮನೆಗೆ ಬಂದ್ರೆ ಗೌಡ ಕುಲಕರ್ಣಿ ಬಂದಾರ ಮ್ಯಾಕ್ ಕರ್ಕೊ ಮ್ಯಾಕರಿ ಅಂತಿದ್ರು ಮೇಲೆ ಮನೆ ಮೇಲೆ. ಅವಾಗ ಗೌಡನ ಏನು ತಿಳಕತ್ತಿಲ್ಲ ಕುಲಕರ್ಣಿ ಬಂದ್ಗಿಟ್ಲೆ, ಅಯ್ಯೋ ನೀ ಸತ್ತೋದಿ, ನೀ ಕುಲಕರ್ಣಿಯರು ಇವಾಗ ಬಂದಾರ ಮ್ಯಾಲ್ ಕರ್ಕೋ ಅನ್ನಕತ್ತಿದ್ಲು. ಕುಲಕರ್ಣಿಗೆ ಎದಿನ ಹೊಡೆದಾಗತ್ತೆ, ಇವ್ನು ನನ್ನ ಎಲ್ಲಿ ಮ್ಯಾಲೆ ಕಳಿಸ್ತಾರೆ ನೀ ಗೌಡನ ಜೊತೆ ಅಂತೇಳಿ. ಅಂದ್ರೆ ಇಲ್ಲಿ ಸತ್ತ ಮನೆಯಲ್ಲೂ ಕೂಡ ನಾವು ಕೆದಕಿತ್ತ ಹೋದರೆ ಅಂದರೆ ಕೆಲವೊಂದಿಷ್ಟು ಮಾತುಗಳನ್ನು ತಗೊಂಡೋದ್ರೆ ಅಲ್ಲಿ ಆಸೆ ಇರುತ್ತೆ. ಇರೋದು 3 ದಿನ ಜೀವನ, ಯಾವಾಗ ಯಾರು ಇರ್ತೀವೋ ಹೇಳೋಕ್ಕಾಗಲ್ಲ. ನೀರ ಮೇಲಿನ ಗುಳ್ಳೆ ಸ್ಥಿರವಲ್ಲ ಹರಿ ಅಂದಾಗೆ ಇರೋವಷ್ಟು ದಿನ ಏನೇ ಸಮಸ್ಯೆಗಳಿದ್ರೆ ನಗುಮುಖದಿಂದ ಬದುಕೋಣ. ಆ ನಗುವೇ ನಮ್ಮ ಬದುಕಿಗೆ ದಿವ್ಯ ಔಷಧಿ. ಹಾಗೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಸಂಸ್ಕಾರವನ್ನು ಕೊಡಿ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಹಾಗೆ ನಮ್ಮ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ರಿ ಅಂತ ಹೇಳ್ತಾ, ಸ್ನೇಹಿತರೆ ಜನಪದ ಸಾಹಿತ್ಯ ಅಂದ ತಕ್ಷಣ ನಂಗೊಂದು ಮಾತು ನೆನಪಾಗುತ್ತೆ. ನಮ್ಮ ಹಳ್ಳಿಗಳಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಮತ್ತು ಎಲ್ಲ ಕಡೆ ಥ್ರೂಔಟ್ ಕರ್ನಾಟಕದಲ್ಲಿ ಜನಪದ ಅಂದರೆ ಹೆಂಗಾಗಿದೆ ಅಂದರೆ, ಜನಪದ ಅಂದರೆ ನಮ್ಮ ಹಿರಿಯರು ಹಿಂದೆ ನಮ್ಮ ತಾಯಿಗಳು ಅನಕ್ಷರಸ್ಥರು ಅವರೆಲ್ಲ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ಇವತ್ತದೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಜನಪದ ಅಂದರೆ ಬೇರೆ ಆಗೈತಿ. ಮೊನ್ನೆ ನಾನು ಒಂದು ಕಡೆ ಪ್ರೋಗ್ರಾಮ್ ಕೊಡೋಕೆ ಹೋಗಿದ್ದೆ. ಪ್ರೋಗ್ರಾಮ್ ಕೊಡೋಕೆ ಹೋದಾಗ ಆಟೋದಾಗ ಹಚ್ಚಿದ್ದೆ, ಸರ ನೀವು ಪ್ರೋಗ್ರಾಮ್ ಕೊಡೋರಲ್ರಿ ಅಂದ. ಹೌದು, ಜನಪದನ ಆಡ್ತಿರಲ್ಲ ನೀವು ಅಂದ. ಹೌದಪ್ಪ ಆಡ್ತೀನಿ ಅಂತ ಅಂದೆ. ನೋಡಿರಿ ನಾನು ಜನಪದ ಹಾಕ್ತೀನಿ ಕೇಳ್ರಿ ಅಂದ. ಚಲೋ ಇದ್ರು ಕೇಳೋಣ ಹಾಕೋ ಅಂದೆ. ಏನು ಅನ್ಬೇಕ್ರಿ ಅವ, ಎಲ್ಲರೂ ಮಾಡ್ತಾರಂತೇಳಿ ನಾನು ಮಾಡಿದಂಗಾತ್ರಿ ಲವ್ ಮಾಡಿದಂಗ ಮಾಡಿ ಕುರುಬರ ಬೀರಗ ಹಿಟ್ಟು ಹೋದ್ಲ ಬವ್ವ ಹಾಕಿ ಹಗುರಿಲ್ಲೋ ಹನುಮವ್ವ. ತಮ್ಮ ಜನಪದ ನಿಧನ್ಯ. ಹ್ಞೂ ರೀ ಸರ್ ಅಂದ. ಸಹಾಯ ಬಿಡ್ತೀರಿ ಯಾವ್ದಾರ ಜನಪದ ಸಾಹಿತ್ಯನಿಂದ. ಈಗ ನಮ್ಮ ಹಳ್ಳಿಗಳಲ್ಲೆಲ್ಲ ಹಿಂಗಾಗಿಬಿಟ್ರೆ ಸ್ನೇಹಿತರೆ, ಕೆಲವೊಂದು ಅಶ್ಲೀಲ ಡಬಲ್ ಮೀನಿಂಗ್ ಪದಗಳೆಲ್ಲ ಜನಪದ ಗೀತೆಗಳಂತ ಅಲ್ಲ, ಜನಪದದ ಮರ್ಯಾದೆ ತೆಗ್ಯಾರವರು. ಜನಪ್ರಿಯ ಗೀತೆಗಳು ಅನ್ಕೋರಿ, ಏನಾರು ಅನ್ಕೋರಿ, ಜನಪದ ಸಾಹಿತ್ಯ ಅದಲ್ಲ. ಹಿಂದೆ ನಮ್ಮ ತಾಯಂದ್ರೆ ಹೇಳ್ತಿದ್ರು, ಜನಪದ ಗೀತೆಯನ್ನು ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ನೋಡ್ರಿ ಎಷ್ಟು ಚೆನ್ನಾಗಿ, ನೀನು ಹಾಡಿ ಬಾ ಓಣಿಯಲ್ಲಿ, ನೀನು ಬಂಗಾರದ ಮಾರಿಯನ್ನು ನಾನು ತೆಂಗಿನಕಾಯಿ ತಿಳಿನೀರು ತಗೊಂಡು ತೊಳಿತೀನಿ ಅಂತೇಳಿ. ಈಗ ಹಂಗಲ್ಲ. ಈಗಿನ ತಾಯಂದ್ರು, ಹೊರಗೆ ಹೋಗಬೇಡ ನನ್ನ ಕಂದ ಜೀನ್ಸ್ ಪ್ಯಾಂಟ್ ತೊಡಿಸೇನ, ಕೊಳೆಯಾದೀತು ತೊಳೆಯಲು ನನಗೆ ಕೆಲಸವಾದೀತು. ಅವಾಗ ಹಿಂದಕ್ಕೆ ಎಲ್ಲ ಒಳ್ಳು ಒನಿಕೆ ಬೀಸಕಲ್ಲು ಅಂತ ಇದ್ದು ರೀ. ಈಗಿನ ಯಾರಿಗೆ ಮೋಸ್ಟ್ಲಿ ಹೆಸರ ಗೊತ್ತದವನೇ ಇಲ್ಲ. ಅದರಲ್ಲೆಲ್ಲ ಕೆಲಸ ಮಾಡಿಕೊಂಡು ನಮ್ಮ ತಾಯಂದ್ರೆಲ್ಲ ಅದರಲ್ಲಿ ನುಚ್ಚು ಬೀಸಿ ಅದರಲ್ಲೆಲ್ಲ ಅಡುಗೆ ಮಾಡ್ತಿದ್ರು. ಈಗಿಲ್ಲ, ಈಗೆಲ್ಲ ಮಿಕ್ಸಿ ಗ್ರೈಂಡರ್ ಬಂದ್ಬಿಟ್ಟವು. ಅವಾಗ ಆಡ್ತಿದ್ರು ನಮ್ಮ ತಾಯಂದರು, ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ, ರಥದಲ್ಲಿ ಮಗ ಬರಲಿ ಅಂತ ಹೇಳ್ತಿದ್ರಂತೆ. ಈಗ ಹಂಗಲ್ಲ, ಮಿಕ್ಸಿ ಗ್ರೈಂಡರ್ ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಆ ಮನೆಗೆ ಫೋನಿನಲ್ಲಿ ಮಾತಾಡೋ ಸೊಸೆ ಬರಲಿ, ಆ ಮನೆಯಲ್ಲಿ ಹೈಟೆಕ್ ಇಂಜಿನಿಯರ್ ಮಗ ಇರಲಿ ಅಂತೆ. ಎಲ್ಲ ಚೇಂಜ್ ಆಗಿಬಿಟ್ಟವೆ. ಹಾಗಾಗಿ ಸ್ನೇಹಿತರೆ, ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯ ನಮ್ಮ ಯುವಜನತೆಯಿಂದ ಆಗಬೇಕಿದೆ. ಹಾಗಾಗಿ ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟು ಬೆಳೆಸಿ, ಶಿಕ್ಷಣದ ಅಗತ್ಯನ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಒಂದು ನಗೆಯನಿ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ತೆ.